ಉಳ್ಳಾಲ ತಾಲೂಕುದ ಕೊಣಾಜೆ ಗ್ರಾಮ ಪಂಚಾಯತ್ ಮುತಾಲಿಕೆಡು ಕೊಣಾಜೆ ಗ್ರಾಮ ಪಂಚಾಯತ್ ಮಟ್ಟದ ಗ್ರಾಮೀಣ ಕ್ರೀಡೋತ್ಸವ ಅಂಚನೆ ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಡು ಹೋಬಳಿ ತಾಲೂಕು ಜಿಲ್ಲಾ ಮಟ್ಟದ ವಿಶೇಷ ಸಾಧನೆ ಮಲ್ತಿನ ಕ್ರೀಡಾಪಟುలను ಸಾಧಕರನ್ನು ಗೌರವಿಸುವನ ಲೇಸಲ 17 ತಾರೀಕಿಗೆ ಐತಾರ ಅಟನೆ ಮತದ ಪಂಡದ ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗೀತಾ ದಾಮೋದರ್ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮತದ ತೆರಿಪಾದರು. ಕೊಣಾಜೆ ಗ್ರಾಮ ಪಂಚಾಯತ್ ಮಟ್ಟದ ಸುರುತ ಸರ್ತಿಗಾದ ಅಟನೆ ಮಂತಿನ ಗ್ರಾಮೀಣ ಕ್ರೀಡೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಗೀತಾ ದಾಮೋದರ್ ಬಿಡುಗಡೆ ಮತದ ಕ್ರೀಡಾಕೂಟದ ಫಲವು ಕೊರಿಯರು. ಕೊಣಾಜೆ ಗ್ರಾಮ ಪಂಚಾಯತ್ ಪ್ರಪ್ರಥಮ ಬಾರಿಗೆ ಗ್ರಾಮ ಪಂಚಾಯತ್ ಮಟ್ಟದ ಗ್ರಾಮೀಣ ಕ್ರೀಡಾಕೂಟವನ್ನು ದಿನಾಂಕ 17 ಆದಿತ್ಯವಾರ ಹಮ್ಮಿಕೊಂಡಿದ್ದೇವೆ. ಈ ಕ್ರೀಡೆಗೆ ನಮ್ಮ ಆಸುಪಾಸಿನ ನಮ್ಮ ಗ್ರಾಮದ ಮತದಾರರಿಗೆ ಕೂಡ ನಾವು ಪ್ರೋತ್ಸಾಹ ಕೊಟ್ಟು ನಮ್ಮ ಊರಿನವರಿಗೆ ಕೃಷಿಯವರಿಗೆ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ನಾವು ಇಲ್ಲಿ ಅಭಿನಂದಿಸಲಿದ್ದೇವೆ. ಭತ್ತದ ಕೃಷಿ ಮಾಡುವವರನ್ನು ಕೂಡ ಇಲ್ಲಿ ನಾವು ಕರೆದು ಅವರನ್ನು ಅಭಿನಂದಿಸುತ್ತಿದ್ದೇವೆ. ನಮ್ಮ ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಒಟ್ಟಿಗೆ ಸೇರಿ ಈ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಕ್ರೀಡಾಕೂಟವನ್ನು ಮಾಡುವಾಗ ಯಶಸ್ವಿಯಾಗಿರುತ್ತೇವೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಿಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಗ್ರಾಮೀಣ ಕ್ರೀಡೋತ್ಸವದ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಅಚ್ಯುತಗಟ್ಟಿ ಪಾತೆರೊಂದು ಉಳ್ಳಾಲ ತಾಲೂಕುದ ಕೊಣಾಜೆ ಗ್ರಾಮ ಪಂಚಾಯತ್ ಇಂದು ಸುರುತ ಸತ್ತಿಗಾದ ಅಟನೆ ಮಲ್ತಿನ ವಿಶಿಷ್ಟ ಕಾರ್ಯಕ್ರಮ ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಮಾತಾ ಶಾಲೆದ ಚೋಕ್ಲಿಗೂ ಅಂಚನೆ ಪಂಚಾಯತ್ ವ್ಯಾಪ್ತಿದ ಮಾತಾ ಮತದಾರ ಬಂಧುಲೆಗೂ ಈ ಕಾರ್ಯಕ್ರಮಡು ಪಾಲ್ಪಡೆಯೋಳಿ. ಡಿಸೆಂಬರ್ 17 ತಾರೀಕು ಐತಾರ ಕಲ್ಲಿಮಾರ್ದ ತೀರ್ಥ ಕಂಡಡು ನಡಪೆರ ಉಂಡು ಪಣ ತೆರಿಪಾಯರು. ಕೊಣಾಜೆ ಗ್ರಾಮ ಪಂಚಾಯತ್ ವತಿಯಿಂದ ಪ್ರಪ್ರಥಮ ಬಾರಿಗೆ ಮಾಡುವಂತಹ ಒಂದು ಸರ್ವಗದ್ದೆ ಮಟ್ಟ ಮತ್ತೆ ಗ್ರಾಮೀಣ ಕ್ರೀಡೋತ್ಸವ ಅಂತ ಒಂದು ಮಾಡ್ತಾ ಇದ್ದೇವೆ. ಈ ಕ್ರೀಡಾಕೂಟ ಮಾಡುವ ಉದ್ದೇಶ ಗ್ರಾಮದಲ್ಲಿ ಸೌಹಾರ್ದತೆ ಮತ್ತು ಪ್ರೀತಿಯನ್ನು ಬೆಳೆಸುವಂತಹ ಒಂದು ಕೂಟ. ಅದೇ ರೀತಿ ಶಾಲಾ ಮಕ್ಕಳಿಗೆ ಮತ್ತು ಯುವಕರಿಗೆ ಮಹಿಳಾ ಪುರುಷರಿಗೆ ಕೂಡ ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕ್ರೀಡೆಗೆ ಕೂಡ ನಾವು ಪ್ರೋತ್ಸಾಹ ಕೊಡಬೇಕೆಂಬ ನೆಲೆಯಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟದಲ್ಲಿ ಸಮಾಜದಲ್ಲಿ ಶಿಕ್ಷಣಕ್ಕಾಗಿ ಸೇವೆ ನೀಡಿದ ಡಾಕ್ಟರೇಟ್ ಪುರಸ್ಕೃತರಾದಂಥ ನಮ್ಮ ಗ್ರಾಮದ ವ್ಯಕ್ತಿಗಳನ್ನು ಕೂಡ ಗೌರವಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂಥ ಕ್ರೀಡಾ ವಿದ್ಯಾರ್ಥಿಗಳನ್ನು ಕೂಡ ಗೌರವಿಸುವಂತಹ ಕಾರ್ಯಕ್ರಮವನ್ನು ಈ ಒಂದು ಕ್ರೀಡಾಕೂಟದ ಸಂದರ್ಭದಲ್ಲಿ ಗೌರವ ಮಾಡಲಿಕ್ಕಿದ್ದೇವೆ. ಅದೇ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಗೆ ನಾವು ಪ್ರಾಶಸ್ತ್ಯ ಕೊಡುವುದರಿಂದ ಹಿರಿಯ ಶ್ರಮಜೀವಿ ಕೃಷಿಕರನ್ನು ಕೂಡ ಗುರುತಿಸಿ ಅವರಿಗೆ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು ಡಿಸೆಂಬರ್ 17ಕ್ಕೆ ಬೆಳಿಗ್ಗೆ 8:30ಕ್ಕೆ ಕೊಣಾಜೆ ಪಂಚಾಯತ್ ಮಟ್ಟದಲ್ಲಿ ಪ್ರಾರಂಭವಾಗಿ ಇಲ್ಲಿ ರಸ್ತೆ ಓಟವನ್ನು ಮಾಡುವುದು ಚಾಲನೆ ಕೊಡುವುದರ ಮೂಲಕ ಆ ಕ್ರೀಡಾಕೂಟ ನಡೆಯುವಂಥ ಕಲ್ಲಿಮಾರ್ ಬಳಿಯ ಕೆಳಗಿನ ಮನೆ ಗದ್ದೆಯಲ್ಲಿ ಈ ಕ್ರೀಡಾಕೂಟ ನಡೆಯುತ್ತಿದೆ. ಅಲ್ಲಿ ಮಕ್ಕಳಿಗೆ ಕೆಸರುಗದ್ದೆ ಓಟ, ಹಗ್ಗಜಗ್ಗಾಟ, ಅದೇ ರೀತಿ ಮಹಿಳೆಯರಿಗೆ ಹಗ್ಗಜಗ್ಗಾಟ, ಥ್ರೋಬಾಲ್, ಅದೇ ರೀತಿ ಪುರುಷರಿಗೆ ಹಗ್ಗಜಗ್ಗಾಟ, ವಾಲಿಬಾಲ್, 45 ವರ್ಷ ಮೇಲ್ಪಟ್ಟ ಪುರುಷ ಮಹಿಳೆಯರಿಗೆ ಕೂಡ ಕೆಸರುಗದ್ದೆ ಓಟ, ಅದೇ ರೀತಿ ಪುರುಷ ಮಹಿಳೆಯರಿಗೆ ಕೆಸರುಗದ್ದೆ ಓಟ, ಈ ಎಲ್ಲ ಮಕ್ಕಳಿಗೆ ಕೆಸರುಗದ್ದೆ ಓಟವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವು ನಾವು ಈ ಪಂಚಾಯತ್ ಮಟ್ಟದಲ್ಲಿ ಮಾಡಿ ಮುಂದಕ್ಕೆ ಇದು ಎಲ್ಲ ನಮ್ಮ ಉಳ್ಳಾಲ ತಾಲೂಕಿನಲ್ಲಿ ಒಂದು ಮಾದರಿಯಾಗಿ ಮಾಡುವಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕಂತ ನಾವು ಅಂದರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಎಲ್ಲ ಪಂಚಾಯತ್ ಕೊಟ್ಟರೆ ಅಲ್ಲಿ ವಿದ್ಯಾರ್ಥಿಗಳು ಕ್ರೀಡೆಗೆ ಆಸಕ್ತಿ ತೋರಿಸ್ತಾರೆ, ಯುವತಿಯರು ಆಸಕ್ತಿ ತೋರಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟವನ್ನು ನಾವು ಪಂಚಾಯತ್ ನಿಧಿಯಿಂದ ಸ್ವಲ್ಪ ಅಮೌಂಟ್ ಅನ್ನು ಕೂಡ ಇಡುವಂತಹ ವ್ಯವಸ್ಥೆ ಇದೆ. ಅದೇ ರೀತಿ ದಾನಿಗಳ ಮುಖಾಂತರ ಕೂಡ ನಾವು ಇದನ್ನು ಮಾಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗುವುದಕ್ಕೆ ಪತ್ರಕರ್ತರು ಹಾಗೂ ಮಾಧ್ಯಮ ಪ್ರತಿನಿಧಿ ಹಾಗೂ ಟಿವಿ ಮಾಧ್ಯಮದವರು ಕೂಡ ನಮಗೆ ಸಹಕಾರ ಕೊಡಬೇಕು. 17ಕ್ಕೆ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಿ
ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಿದ್ದೆ. ಕ್ರೀಡಾಕೂಟದಲ್ಲಿ ಕೊಣಾಜೆ ಗ್ರಾಮಸ್ಥರಿಗೆ ಮಾತ್ರ ಅವಕಾಶ. ಈ ಸಲ ಅಂದರೆ ನಮ್ಮ ಕೊಣಾಜೆ ಗ್ರಾಮದ ಮತದಾರರಿಗೆ ಮಾತ್ರ ನಾವು ವ್ಯವಸ್ಥೆ ಮಾಡಿದ್ದೇವೆ. ಇತರರಿಗೆ ಮಾಡಿದಾಗ ಕಷ್ಟ ಆಗ್ತದೆ ಅಂತ ಹೇಳಿ ರೆಸ್ಟ್ರಿಕ್ಷನ್ ಮಾಡಿದ್ದೇವೆ. ಮಕ್ಕಳಿಗೆ ಬೇರೆ ಇರ್ತದೆ, ಮಕ್ಕಳಿಗೆ ಮತದಾರರು ಅಂದರೆ 18 ವರ್ಷದ ನಂತರ. ಅದೇ ಅದು ಒಂದು ವಾರ್ಡಿಂದ ಒಂದು ಟೀಮನ್ನು ನಾವು ಅದು ಪಂಚಾಯತ್ ಅದು ಮಾಡ್ತೇವೆ. ಒಂದು ವಾರ್ಡಿಂದ ಒಂದು ಟೀಮನ್ನು ನಾವು ಮಾಡಲಿಕ್ಕಿದೆ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ. ಅದೇ ರೀತಿ ಶಾಲಾ ಟೀಮ್ ಕೂಡ ಪಂಚಾಯತ್ ಸದಸ್ಯರ ವಾರ್ಡ್ ವೈಸ್ ಒಂದು ಟೀಮನ್ನು ಮಾಡೋದು. ಮತ್ತೆ ಓಟ ಎಲ್ಲರಿಗೂ ಯಾರು ಭಾಗವಹಿಸ್ತಾರೆ ಶಾಲೆ ಆಯಾ ವಾರ್ಡಿನವರು ಮಾತ್ರ ತಂಡದಲ್ಲಿ ಭಾಗವಹಿಸ್ತೇವೆ. ಮತ್ತೆ ವೈಯಕ್ತಿಕ ಸ್ಪರ್ಧೆಯಲ್ಲಿ ಇಡೀ ಗ್ರಾಮದ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ಅದು ಈಗ ಬೇರೆ ಶಾಲೆಗೆ ಹೋಗುವ ಕೂಡ ಭಾಗವಹಿಸಬಹುದು. ಗ್ರಾಮದ ವಿದ್ಯಾರ್ಥಿಗಳಾಗಿದೆ. ಕೊಣಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹರಿಶ್ಚಂದ್ರ ಶೆಟ್ಟಿಗಾರ್, ಸದಸ್ಯರು ರಾಮಕೃಷ್ಣ ಪಟ್ಟೋರಿ, ದೇವಣ್ಣ ಶೆಟ್ಟಿ, ಮೊಹಮ್ಮದ್ ಇಕ್ಬಾಲ್ ಕೊಣಾಜೆ, ಶ್ರೀಮತಿ ಶಶಿಕಲಾ, ಶ್ರೀಮತಿ ಶೋಭಾ, ಶೈಲೇಶ್, ಶೇಖರ್ ಕೊಪ್ಪಳ, ಹಮೀದ್, ಹೈದರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುತ್ತಪ್ಪ, ಪಂಚಾಯತ್ ಕಾರ್ಯದರ್ಶಿ ಚಿತ್ರಾ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ.